ದಿವ್ಯವಾಣಿ 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 ದಿವ್ಯವಾಣಿ. Happy birthday to you. Happy birthday to you. Happy birthday to you, dear brother. Happy birthday to you. ಹುಟ್ಟುಹಬ್ಬದ ಶುಭಾಶಯಗಳು. ಯಾರಿಗಪ್ಪ ಫಾದರ್ ಫ್ರಾಂಕ್ಲಿನ್ ಹುಟ್ಟುಹಬ್ಬದ ಶುಭಾಶಯಗಳು ಹೇಳುತ್ತಾರೆ ಅಂದರೆ, ನನ್ನ ಜೀವನದಲ್ಲಿ ನನಗೆ ಪ್ರೇರಣೆಯಾದ, ನಾನು ಯುವ ಗುರುವಾಗಿರುವಾಗ ಫಾದರ್ ಫ್ರಾಂಕ್ಲಿನ್ ನಿಮ್ಮನ್ನು ದೇವರು ಸುವಾರ್ತೆಗೆ ಕರೆದಿದ್ದಾರೆ. ನನ್ನೊಳಗಡೆ ಅಡಗಿದ್ದ ಆ ದೇವರ ವಾಕ್ಯದ ಆಶೀರ್ವಾದವನ್ನು ಅವರು ಹೊರಗಡವಿದ್ದು ಮತ್ತು ಇವತ್ತು ನಾನು ಏನಾಗಿದ್ದೇನೋ ನನ್ನ ಜೀವನದಲ್ಲಿ ಸುವಾರ್ತೆಯನ್ನು ಸಾರಲು ನನಗೆ ಪ್ರಭು ಯೇಸುವಿನ ಕರುಣೆಯಿಂದ ಪವಿತ್ರಾತ್ಮರ ಆಶೀರ್ವಾದದಿಂದ ಪ್ರೇರಣೆಯಾದವರು ಬ್ರದರ್ ಟಿ.ಕೆ. ಜಾರ್ಜ್. ಟಿ.ಕೆ. ಜಾರ್ಜ್ರವರು 1955 ಸೆಪ್ಟೆಂಬರ್ 8ರಂದು ಜನಿಸಿದರು. ಈ ವರ್ಷ ಅಂದರೆ ಸೆಪ್ಟೆಂಬರ್ 8, 2023ರಂದು ಅವರು 68 ವರ್ಷಗಳನ್ನು ಮುಗಿಸಿ 69ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವಾಗ ಯೇಸು ಸ್ಪರ್ಶ ತಂಡದ ನಿರ್ದೇಶಕನಾಗಿ ನನ್ನ ತಂಡದಲ್ಲಿರುವ ಸಹೋದರಿ ಮಂಜುಳಾ ಜಾಯ್, ನಮ್ಮ ಸಹೋದರ ಬ್ರದರ್ ವಿಲಿಯಂ ಮತ್ತು ಅನೇಕರು ನಮ್ಮ ಸ್ನೇಹಿತರು ಮಂಗಳೂರು, ಬೆಂಗಳೂರು, ಸೈಪ್ರಸ್, ಇಸ್ರಾಯೇಲ್, ಮುಂಬಯಿ, ಎಲ್ಲ ಕಡೆ ಶಿವಮೊಗ್ಗ ಮತ್ತು ಎಲ್ಲ ಕಡೆ ಇರುವವರು ಅವರೆಲ್ಲರ ಜೊತೆ ಸೇರಿ ಬ್ರದರ್ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ. ನಿಮ್ಮ ಜೀವನ, ವಿಶೇಷವಾಗಿ ನಿಮ್ಮ ಪವಿತ್ರಾತ್ಮ ಭರಿತ ಹಾಡುಗಳು, ಆ ಹಾಡುಗಳ ಮೂಲಕ ಸಾವಿರಾರು ಜನರ ಮನೆಗಳನ್ನು ನೀವು ತಲುಪಿದ್ದೀರಿ. ಅನೇಕರ ವಿಶ್ವಾಸವನ್ನು ಉಜ್ಜೀವನಗೊಳಿಸಿದ್ದೀರಿ. ವಿಶೇಷವಾಗಿ ದೇವರು ನಿಮಗೆ ಕೊಟ್ಟ ಆ ವರದಾನ, ಹಾಡುವ ಅಥವಾ ಬೋಧಿಸುವ ಅಥವಾ ಬರೆಯುವ, ಸಾಹಿತ್ಯ ಸಂಗೀತ ಹಾಕುವ ಎಲ್ಲ ಕಲೆಗಳು ದೇವರ ಕೃಪೆ, ದೇವರ ವರದಾನವಾಗಿದೆ. ತಾಯಿ ಮರಿಯಮ್ಮನವರು ಹುಟ್ಟಿದ ದಿನದಂದೇ ಆ ದಿನವೇ ನಿಮ್ಮ ಹುಟ್ಟುಹಬ್ಬ. ಆ ತಾಯಿ ನಿಮ್ಮ ತಾಯಿಯಾಗಿ ನಿಮ್ಮ ಜೊತೆ ಇದ್ದಾರೆ. ತ್ರಯೇಕ ದೇವರು ನಿಮ್ಮ ಜೊತೆ ಇದ್ದಾರೆ. ನಾನು ಇವತ್ತು ವಿಶೇಷವಾಗಿ ದಿವ್ಯವಾಣಿ ಲೈವ್ ನಮ್ಮ ಯೂಟ್ಯೂಬ್ ಚಾನೆಲ್ ವತಿಯಿಂದ, ನಮ್ಮ ವಿನೋದ್ ಗಂಗೊಳ್ಳಿ ಮತ್ತು ಅವರ ಮಕ್ಕಳ ಕುಟುಂಬದ ವತಿಯಿಂದ, ನನ್ನ ವೈಯಕ್ತಿಕ ವತಿಯಿಂದ ಮತ್ತು ವಿಶ್ವದಲ್ಲಿರುವ ನಿಮ್ಮ ಎಲ್ಲ ಫಾಲೋವರ್ಸ್ ಇದ್ದಾರೆ, ಅವರು ಅಭಿಮಾನಿಗಳಿದ್ದಾರೆ, ಅವರ ವತಿಯಿಂದ ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಸರ್ವಶಕ್ತ ಕರುಣಾಳು ದೇವರು ನಿಮಗೆ ಇನ್ನೂ ಹೆಚ್ಚು ಆಯುರಾರೋಗ್ಯವನ್ನು ಕರುಣಿಸಲಿ, ಆನಂದವನ್ನು ಕರುಣಿಸಲಿ, ಆತ್ಮರಲ್ಲಿ ತುಂಬಲಿ ಮತ್ತು ಬಲವಾಗಿ ನಿಮ್ಮನ್ನು ದೇವರ ಸೇವೆಗೆ ಉಪಯೋಗಿಸಿಕೊಳ್ಳಲೆಂದು ನಾನು ನಿಮಗೆ ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೋರುತ್ತಾ ನಿಮಗೆ ವಂದನೆಗಳನ್ನು ಸಲ್ಲಿಸುತ್ತೇನೆ, ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ದಯಾಮಯ ದೇವರು ನಿಮ್ಮನ್ನು ಆಶೀರ್ವದಿಸಲಿ. Once again, wish you a very happy birthday, many returns of the day. May God bless you.